ಬಿಜೆಪಿಗೆ ಧಿಕ್ಕಾರ ಎಂಎಲ್ಸಿ ರವಿಕುಮಾರ್ ಅವರಿಗೆ ಧಿಕ್ಕಾರ ಧಿಕ್ಕಾರ ಎಂಎಲ್ಸಿ ರವಿಕುಮಾರ್ ಅವರಿಗೆ ಧಿಕ್ಕಾರ ಧಿಕ್ಕಾರ ಎಂಎಲ್ಸಿ ರವಿಕುಮಾರ್ ಅವರಿಗೆ ಧಿಕ್ಕಾರ ಧಿಕ್ಕಾರ ನಮ್ಮನ್ನು ಉದ್ದೇಶಿಸಿ ನಮ್ಮ ಮಾಜಿ ಸಚಿವರಾದ ಶ್ರೀಮಾನ್ ಅಭಯಚಂದ್ರಜನವರು ಮಾತನಾಡಿದ್ದಾರೆ. 25 ವರ್ಷಗಳ ಹಿಂದೆ ಸೇವೆ ಮಾಡಿದ ಒಂದು ಒಳ್ಳೆಯ ವ್ಯಕ್ತಿ. ಅಂತಹ ಶಾಲಿನಿ ಗೋಯಲ್ ಅವರು ಬಹಳಷ್ಟು ಅತ್ಯುತ್ತಮ ಸಮರ್ಥವಾಗಿ ಈ ಜಿಲ್ಲೆಯಲ್ಲಿ ಕೂಡ ಎಸಿ ಆಗಿ ಒಂದು ದಕ್ಷತೆಯನ್ನು ನಿಭಾಯಿಸಿದಂತಹ ಆ ಮಹಿಳೆ ಅವರ ದಿವ್ಯಾಂಗ ನಾನು ಹೇಳಲಿಕ್ಕೆ ಬಯಸಿಕೊಂಡು ನಿಜವಾಗಿ ಕೂಡ ಅವರ ಕಾಂಗ್ರೆಸ್ ಖಂಡಿಸುವುದರ ಮುಖಾಂತರ ಇದಕ್ಕೆ ಉತ್ತರ ಕೊಡಿ. ಇವತ್ತು ನಿಮ್ಮ ಒಬ್ಬ ವಿಧಾನ ಪರಿಷತ್ ಸದಸ್ಯ ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡಿಕೊಂಡು ಹೈಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡ ನಂತರ ಕೂಡ ಮತ್ತೆ ಅದು ಬಿಜೆಪಿಯ ನಾಯಕರವರು ನೀವೇನೋ ನಿದ್ದೆ ಮಾಡ್ತಾ ಇದ್ದೀರಿ. ಪಕ್ಷದವರು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ, ಬೇಟಿ ಬಚಾओ ಬೇಟಿ ಪढ़ाओ ಅಂತ ಹೇಳ್ತಾರೆ. बेटी पढ़ने के बाद एक IAS अधिकारी बन गई, बहुत गर्व की बात है. ಆದರೆ ಆ ಬೇಟಿ ಬಗ್ಗೆ ಏನು ಮಾತಾಡಿದ್ದಾರೆ, ಆ BJPಯ ಒಬ್ಬ MLC ಅಂತ ನಾವು ನೀವು ನೋಡಿದ್ದೀವಿ. ಒಬ್ಬ ಹೆಣ್ಣುಮಗಳ ಬಗ್ಗೆ ಗೌರವ ಇದ್ದರೆ ಈ MLC ರವಿಕುಮಾರ್ನ ಇಮಿಡಿಯೇಟಾಗಿ ಶಾಸಕ ಸ್ಥಾನ MLC ಮತ್ತು ಪಕ್ಷದಿಂದ ಇಮಿಡಿಯೇಟಾಗಿ BJP ತೆಗಿಬೇಕು, ಮಹಿಳೆಯರ ಮೇಲೆ ಗೌರವ ಇದ್ದರೆ. ಇನ್ನೊಂದು, ಇವರು ಸಾಮಾನ್ಯ ಮಹಿಳೆ ಅಲ್ಲ, ಒಬ್ಬ ಅಧಿಕಾರಿ, ಒಬ್ಬ ದಕ್ಷ ಅಧಿಕಾರಿ, ಒಬ್ಬ ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿಯಾಗಿ ನಮ್ಮ ರಾಜ್ಯವನ್ನು ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಆ ಒಬ್ಬ ತಾಯಿ ಬಗ್ಗೆ ಅವರು ಈ ರೀತಿ ಮಾತಾಡ್ತಾರೆ ಅಂದರೆ ಇವರೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. BJPಯ ಮೇಲ್ಮನೆಯ ಒಬ್ಬ ಸದಸ್ಯರು ಶ್ರೀ ರವಿಕುಮಾರ್ ಅವರು ಮೊದಲನೇ ಬಾರಿ ಅಲ್ಲ ಈ ರೀತಿ ಅವ್ರು ಮಾತಾಡ್ತಾ ಇರೋದು. ಇತ್ತೀಚೆಗೆ ಕಳೆದ ತಿಂಗಳು ಅವರು ಇನ್ನೊಬ್ಬ ದಕ್ಷ ಅಧಿಕಾರಿ ಕಲಬುರಗಿ ಅಧಿಕಾರಿಯಾದಂಥ ಫೌಜಿಯಾ ಖಾನಮ್ ಅವ್ರ ಬಗ್ಗೆ ಏನಂತ ಮಾತಾಡಿದ್ದಾರೆ ನಾವೆಲ್ಲರೂ ಸಹ ನೋಡಿದ್ದೀವಿ. CT ರವಿ ಅವರು ನಮ್ಮ ಮಿನಿಸ್ಟರ್ ಬಗ್ಗೆ ಏನು ಮಾತಾಡಿದ್ದಾರೆ ನಾವು ನೋಡಿದ್ದೀವಿ. ಈಗ BJPಯವರು ಸಂಸ್ಕೃತಿ ಬಗ್ಗೆ, ನಮ್ಮ ದೇಶದ ಬಗ್ಗೆ, ಧರ್ಮದ ಬಗ್ಗೆ ಪಾಠ ಹೇಳ್ಕೊಡ್ತಾರಲ್ಲ, ಎಲ್ಲಿ ಹೋಯ್ತು ಮಹಿಳೆಯರ ಬಗ್ಗೆ ಅವ್ರ ಗೌರವ, ಎಲ್ಲಿ ಹೋಯ್ತು? ಈ ರೀತಿ ನಿಜವಾಗ್ಲೂ ನಾವು ದೇಶದ ನಮ್ಮ ನಾಡಿನ ಜನರು, ಮಹಿಳೆಯರು ನಮಗೆ ಬಹಳ ಬೇಸರ ಆಗಿದೆ. ನಾವು ಮಹಿಳಾ ಕಾಂಗ್ರೆಸ್ಸಿಂದ ಇವತ್ತು ಮಂಗಳೂರು ಜಿಲ್ಲೆಯಲ್ಲಿ ಮತ್ತು DCCಯಿಂದ ಎಲ್ಲರೂ ಇವತ್ತು ಬೀದಿಗೆ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಒಬ್ಬ ಜನಪ್ರತಿನಿಧಿ ಅಂದರೆ ಏನು, ಜನರನ್ನ ಮಕ್ಕಳ ಥರ ನೋಡ್ಕೋಬೇಕು. ಅವರೇ ಈ ರೀತಿ ಒಬ್ಬ ಮಹಿಳೆ ಮೇಲೆ, ಒಬ್ಬ ನಮ್ಮ ಅಧಿಕಾರಿ ಮೇಲೆ, ಚೀಫ್ ಸೆಕ್ರೆಟರಿ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಇದು ಬಹಳ ಖಂಡನೀಯ. ಈ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಆಗಬಾರ್ದಾಗಿತ್ತು. ಯಾಕಂದರೆ ನಾವು ನಮ್ಮ ದೇಶ ಮುಂದೆ ಹೋಗಬೇಕು. ಎಲ್ಲೋ ಒಂದು ಕಡೆ BJPಯಿಂದ ನಾವು ಹಿಂದೆ ಹೋಗ್ತಾ ಇದ್ದೀವಿ. ಮಹಿಳೆಯರು ನಾವು ಪ್ರತಿ ದೇಶದಲ್ಲೂ ಸಹ ನೋಡಿ, ಫಿನ್ಲೆಂಡಲ್ಲಿ 34 ವರ್ಷದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಬೇಟಿ ಬಚಾओ ಭಾರತ್ ಮಾತಾ ಕಿ ಜೈ ಮಹಿಳೆಯರ ಬಗ್ಗೆ ಅಷ್ಟು ಮಾತಾಡ್ತಾರೆ. ಆದರೆ ಅವರ ಪಕ್ಷದ ಒಬ್ಬ ಕಾರ್ಯಕರ್ತರಲ್ಲ, ಒಬ್ಬ ಶಾಸಕರು ಈ ರೀತಿ ಮಾತಾಡಿದ್ದಾರೆ. ನಾವೆಲ್ಲರೂ ಇವತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ದೀವಿ. ನಿಜವಾಗ್ಲೂ ಒಬ್ಬ ಸಾಮಾನ್ಯ ಮಹಿಳೆಯಾಗಿ ನಾವೆಲ್ಲರೂ ಇವತ್ತು ಸಾಂಕೇತಿಕವಾಗಿ ಈ ಪ್ರತಿಭಟನೆ ನಾವು ಮಾಡಿದ್ದೀವಿ. ಈ ವ್ಯಕ್ತಿ, ಈ ರವಿಕುಮಾರ್ ಅವರು ರಾಜೀನಾಮೆ ಕೊಡೋವರೆಗೂ ಅವ್ರ ಪಕ್ಷದಿಂದ ನಿಜವಾಗ್ಲೂ ಮಹಿಳೆಯರ ಮೇಲೆ ಗೌರವ ಇದೆ ಅಂದರೆ ಇಮಿಡಿಯೇಟಾಗಿ BJP ಅವ್ರನ್ನ ತೆಗಿಬೇಕು. ತೆಗಿಲಿಲ್ಲ ಅಂದರೆ ನಾವು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಾವು ಬೀದಿಗೆಂದು ನಾವು ಪ್ರತಿಭಟನೆ ಮಾಡ್ತೀವಿ. ಯಾಕಂದರೆ ನಾವು ನಮ್ಮ ಪಕ್ಷದಲ್ಲಿ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ಮಹಿಳೆಯರಾಗಿರಲಿ, ಪುರುಷರಾಗಿರಲಿ, ಯಾರೇ ಆಗಿರಲಿ ಸಮಾನತೆ, ಗೌರವ
ಪ್ರತಿಯೊಬ್ಬ ಮನುಷ್ಯರಿಗೆ ಪ್ರತಿಯೊಬ್ಬ ಮಹಿಳೆಗೆ ಇರೋದಿಲ್ಲ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.